ಶಾಲಾಮಕ್ಕಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚೇಳೂರು ಗ್ರಾಮದ ಶಾಸ್ತಾನಗರ ಎಂಬಲ್ಲಿ ಇರುವ ಪರಿಶಿಷ್ಟ ಜಾತಿ ಕುಟುಂಬಗಳ ಮನೆಗೆ ಸಂಪರ್ಕ ಸಾಧಿಸಲು ಸರಿಯಾದ ರಸ್ತೆ ನಿರ್ಮಾಣವಾಗದೆ ಇಲ್ಲಿನ ನಿವಾಸಿಗಳು ತೊಂದರೆ ಪಡುತ್ತಿದ್ದಾರೆ. ಇಲ್ಲಿರುವ ಪರಿಶಿಷ್ಟ ಜಾತಿ ಕುಟುಂಬಗಳ ಕಾಲನಿ ಮುಖ್ಯ ರಸ್ತೆಯಿಂದ ಒಳಭಾಗದಲ್ಲಿ ನಿರ್ಮಾಣವಾಗಿರುವ ಕಾರಣ ಲಭ್ಯವಾಗಿರುವ ಅಭಿವೃದ್ಧಿ ಕೆಲಸಗಳು ಇದರ ಉಪಯೋಗಕ್ಕೆ ಬಾರದೆ ಅನ್ಯರ ಪಾಲಾಗುತ್ತಿದೆ ಎನ್ನುವ ದೂರು ಕೇಳಿಬಂದಿದೆ. ಕಾಲೋನಿಗೆ ಸಂಪರ್ಕ ಸಾಧಿಸಲಿರುವ ರಸ್ತೆಯ ಅರ್ಧ ಕಾಂಕ್ರೀಟೀಕರಣ ನಡೆದಿದ್ದು, ಉಳಿದ ಅರ್ಧ ಭಾಗ ಹಾಗೆಯೇ ಉಳಿದು ನಡೆದಾಡಲು ಯೋಗ್ಯವಾಗಿಲ್ಲ. ಮಳೆ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದೆ ನೀರು ರಸ್ತೆಯ ಮೇಲೆ ಹರಿದು ರೋಡು ತೋಡಾಗಿ ಮಾರ್ಪಟ್ಟು ಜೀವ ಭಯದಿಂದ ನಡೆಯಬೇಕಾಗಿದೆ. ಈ ದಾರಿಯಲ್ಲಿ ಶಾಲಾ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರಿಗೆ ನಡೆದಾಡಲು ತೀರಾ ತೊಂದರೆಗೊಳಗಾಗುತ್ತಿದ್ದು, ತುರ್ತು ಪರಿಸ್ಥಿತಿಗಳಲ್ಲಿ ಸರಿಯಾದ ವಾಹನ ವ್ಯವಸ್ಥೆ ಕಲ್ಪಿಸಲು ಆಗದ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ರಸ್ತೆ ಅಗಲವಾಗಿ ಚರಂಡಿಯನ್ನೊಳಗೊಂಡ ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗಬೇಕು. ಭೂಕುಸಿತವಾದ ಜಾಗಗಳಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಲು ಈಗಾಗಲೇ ಜನಪ್ರತಿನಿಧಿ ಮತ್ತು ಗ್ರಾಮ ಪಂಚಾಯತ್ಗೆ ಹಲವು ಬಾರಿ ಮನವಿ ಮಾಡಿದ್ರು ಕೇವಲ ಭರವಸೆಯಷ್ಟೇ ಸಿಕ್ಕಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಇಲ್ಲಿನ ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರುವ ಸೂಕ್ತ ರಸ್ತೆ ನಿರ್ಮಾಣವಾಗಿ ನಡೆದಾಡಲು ಯೋಗ್ಯ ಪರಿಸ್ಥಿತಿ ಕಲ್ಪಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ.